ಬ್ರಹ್ಮಾವರದಲ್ಲಿ ಪದ್ಮಶಾಲಿ ಸಮುದಾಯದ ಕ್ರೀಡೋತ್ಸವ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ಮಂಗಳೂರು ಸುವರ್ಣ ಮಹೋತ್ಸವ ಭವನ ಆದಿಉಡುಪಿ ಬ್ರಹ್ಮಲಿಂಗ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಾಲಿಕೇರಿ ಇವರ ಆತಿಥ್ಯದಲ್ಲಿ ಬ್ರಹ್ಮಾವರ SMS ಕ್ರೀಡಾಂಗಣದಲ್ಲಿ ಪದ್ಮಶಾಲಿ ಕ್ರೀಡೋತ್ಸವ ನಡೆಯಿತು. ಕೃಷ್ಣಾನಂದ ಶೆಟ್ಟಿಗಾರ್ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದರು. SMS ಕೆಥಡ್ರಲ್ ಧರ್ಮಗುರು MC ಮಥಾಯಿ ಕ್ರೀಡೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಭಾಗವಹಿಸಿ ಮಾತನಾಡಿ, ಸಮಾಜವನ್ನು ಕಟ್ಟಲು ಕ್ರೀಡೆಗಳು ಸಹಕಾರಿ. ಅತಿ ಹಿಂದುಳಿದ ವರ್ಗದ ಮಕ್ಕಳು ಕೂಡ ಇಂದು ಉನ್ನತ ಶಿಕ್ಷಣ ಪಡೆಯಲು ಅವಕಾಶ ಇದೆ. ಪದ್ಮಶಾಲಿ ಸಮಾಜದವರಿಂದ ಸಮಾಜ ಕಟ್ಟುವ ಕಾರ್ಯ ಮಾದರಿ ಎಂದರು. ಹೆಜ್ಜೆ ಮುಂದೆ ನಿಂತು ಸಮಾಜದಲ್ಲಿರುವಂತಹ ಶಕ್ತಿ ಪ್ರವರ್ಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅನ್ಕೊಂಡು. ಒಂದು ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಶ್ರೀಮಂತರ ಮಕ್ಕಳಿಗೆ ಶಿಕ್ಷಣ ಅಂತ ಹೇಳಿತ್ತು. ಶ್ರೀಮಂತರ ಮಕ್ಕಳಿಗೆ ಮಾತ್ರ ಶಿಕ್ಷಣ ಅಂತ ಇತ್ತು. ಉನ್ನತ ಹುದ್ದೆಯಲ್ಲಿದ್ರೆ ಆ ಹುದ್ದೆಯಲ್ಲಿರುವ ಅವರ ಮಗನ ಮಾತ್ರ ಉನ್ನತ ಹುದ್ದೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇತ್ತು. ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾ ಇದ್ದ. ಆದ್ರೆ ಇವತ್ತು ಕಾಲಗಳು ಬದಲಾಗಿ ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಕೈಮಗ್ಗದಲ್ಲಿ ಕೆಲಸ ಮಾಡೋನು, ಕೂಲಿ ಮಾಡೋನು, ರಿಕ್ಷಾ ಡ್ರೈವರು, ಮೀನು ಹಿಡಿಯೋರು, ಶೆಣ್ಣಿ ತೆಗೆಯೋರು ಮಕ್ಕಳೆಲ್ಲ